ಲಾಕ್ಡೌನ್ ಅಲ್ಲಿ ನನಗೆ ಹಣ ಕಟ್ಟದಾಗದಿದ್ರೆ ನಾನೊಂದು ಇದು ನನ್ನ ಮಾಂಗಲ್ಯ ಸರವನ್ನು ಮಾರಿ ನಾ ಕಟ್ಟಿದ್ದೀನಿ. ಒಂದು 3,000 ಅದಕ್ಕಿಂತ ಜಾಸ್ತಿ ಅವ್ರು ಕೊಡ್ಲಿಕ್ಕೆ ಉಂಟು ನನಗೆ ಯಾವ್ದು ಉಳಿತಾಯದ್ದು. ಉಳಿತಾಯದ್ದು ಈಗ ಯೂಟ್ಯೂಬ್ ಅಲ್ಲಿ ಎಲ್ಲ ಬಂದಿದೆ ಕಟ್ಬೇಡಿ ಅಂತ, ನಾವು ಕಟ್ಟುದಿಲ್ಲ. ಸ್ಟೇಟ್ಮೆಂಟ್ ಅಲ್ಲಿ ಅದ್ಲ ಹಾಗೇನೆ ಉಂಟು, ಹಣ ಹಾಗೇನೆ ಉಂಟು. ನಾವು ಇಷ್ಟು ಒಂದು ತಿಂಗಳು ಕಟ್ಟಿದ ಹಣ ಎಲ್ಲಿ ಹೋಯ್ತು? ನಾವು ಹಣ ಕಟ್ಟುದು, ನಾವು ಇವರಿಗೆ ಕೊಡುದು, ವಾಪಸ್ ಇವರ ಬಾಯಿಂದ ನಾವು ಕೇಳ್ಬೇಕಾ? ಆಮೇಲೆ ನಾ ಕಟ್ಟಿ ಸಾಕಾಗಿದೆ, ಇನ್ನು ನಾವು ಪುಸ್ತಕನು ಅರ್ಧೆ ಆಗ್ತೇನೆ ಅಂತ ಹೇಳಿದಕ್ಕೆ ಮತ್ತೊಂದು ವಾರದಲ್ಲಿ ನಿಮ್ದು ಕ್ಲೋಸ್ ಆಗಿದೆ ಅಂತ ಕ್ಲೋಸ್ ಆಯ್ತು ಅಂತ ಅವರ ಹತ್ರ ಕೇಳಿ ಇವರ ಹತ್ರ ಕೇಳಿ ಯಾರಿದ್ದಾರೆ ಅಂತ ಅವರೇ ಟಾರ್ಗೆಟ್ ಇದೆ. ಪ್ರತಿ ತಿಂಗಳು ಹೊಸ ಸಂಘ ರಚನೆ ಆಗ್ತದೆ. ನಿಮ್ಮ ನಿರಂತರದಲ್ಲಿ ಬರುವ ವಿಷಯ ಎಲ್ಲ SKDRDP ಅವರ ಇದರ ವೆಬ್ಸೈಟ್ ಅಲ್ಲಿ ಬರ್ತದೆ. ಮೊಬೈಲ್ ಅಲ್ಲಿ ಒತ್ತಿದ್ರೆ ಬರ್ತದೆ. ಲಾಕ್ಡೌನ್ ಅಲ್ಲಿ ನಾವು ಊಟ ಮಾಡ್ಲಿಲ್ಲ, ಹಣ ಇಟ್ಟು ನಾವು ಅದು ಅವ್ರು ಕಟ್ಟಿದೀವಿ. ಇವರಿಗೆ ಲಾಭ ಉಂಟಲ್ಲ, ಇವರಿಗೆ ಲಾಭ ಉಂಟು, ಅದಕ್ಕೋಸ್ಕರ ಇವರು ಬಿಡುದಿಲ್ಲ. 1,50,000ಕ್ಕೆ ನಾವೊಂದು ಜೀವವನ್ನು ನಾವು ತೆಗೆಯುವುದಕ್ಕೆ, ಜೀವ ತೆಗೆದು ಬೇಡ, ನಾವೆಲ್ಲ ಹೋರಾಟ ಮಾಡೋಣ, ನಾವು ಹೋರಾಟ ಮಾಡೋಣ ಎಲ್ಲ ಒಟ್ಟಿಗೆ ಸೇರಿ.